ಹಾಯ್ ಹಲೋ ನಮಸ್ತೆ. ಮತ್ತೆಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತು ಒಂದು ದೇವರ ಬಗ್ಗೆ ಒಂದು ವಿಡಿಯೋ ಮಾಡುವ ಅಂತ. ದೇವರು ಇದ್ದಾರಾ ಅಂತ ಒಂದು ಪ್ರಶ್ನೆ ಬಂದಿದೆ. ಅಂದರೆ ಶಂಕರಾಪುರದ ಬಾಬನ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ. ತುಂಬ ಸಮಯ ಆಯಿತು ಹಾಕಿ. ಹಾಗೆ ಶಂಕರಾಪುರದ ಬಾಬನ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಎಲ್ಲರೂ ಅದರ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ಏನು ಕೇಳ್ತಿದ್ದಾರೆ ಅಂದರೆ, ಡಾಕ್ಟ್ರು ಮಾಡುವ ಕೆಲಸ ದೇವರು ಮಾಡ್ತಾರಾ ಅಂತ. ಯಾರು ಅಂತ ಹೆಸರು ಹೇಳೋದಿಲ್ಲ, ಆದರೆ ಡಾಕ್ಟ್ರು ಮಾಡುವ ಕೆಲಸ ದೇವರು ಜಾಸ್ತಿ ಮಾಡ್ತಾರೆ. ದೇವರು ಮಾಡುವ ಕೆಲಸ ಡಾಕ್ಟ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಡಾಕ್ಟ್ರು ಒಂದೊಂದು ಸಲ ಏನಾಗ್ತದೆ ಅಂತೇಳಿದರೆ, ಒಂದು ಸಂದರ್ಭದಲ್ಲಿ, ಅಂದರೆ ಏನಾದರೂ ಒಂದು ಆಪ್ರೇಷನಲ್ಲಿ ಇದ್ದಾಗ, ತುಂಬ ಕ್ರಿಟಿಕಲ್ ಆಗಿದ್ದಾಗ, ಆಗ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ಆಗ ಡಾಕ್ಟ್ರ್ ಹೇಳ್ತಾರೆ, ಇದು ತುಂಬ ಕಷ್ಟ ಇದೆ, ನೀವು ದೇವರನ್ನು ಸ್ವಲ್ಪ ಬೇಡಿಕೊಳ್ಳಿ ಅಥವಾ ಎಲ್ಲಿಯಾದರೂ ಕೇಳಿ ದೇವರನ್ನು ಪ್ರಾರ್ಥನೆ ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೇವೆ, ನೀವು ಸ್ವಲ್ಪ ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಇದು ನಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳು. ಹಾಗೆ ದೇವರು ಇದ್ದಾರೆ ಅನ್ನೋದಕ್ಕೆ ತುಂಬ ಉದಾಹರಣೆಗಳಿದೆ. ಒಂದು ಸಲ ನಾನು ಈ ಬಾಬನ ಬಗ್ಗೆ ಹೇಳೋದಾದರೆ, ನಾನು ನಿಜವಾಗಿಯೂ ಬಾಬನನ್ನು ಒಂದು ದೇವರು ಅಂತ ತಿಳ್ಕೊಳ್ಳಿಲ್ಲ. ನನಗೆ ಬಾಬನನ್ನು ನೋಡಿದರೆ ಮನುಷ್ಯರಾಗೆ ಅಂದ್ಕೊಳ್ತಿದ್ದೆ ನಾನು. ಹಾಗೆ ಒಂದು ಸಲ ಏನಾಯಿತು ಅಂದರೆ, ನಾನು ಯಾವಾಗಲೂ ನನ್ನ ಮಗನಿಗೆ ಬಾಬಾ ಅಂದರೆ ತುಂಬ ಇಷ್ಟ, ಆದರೆ ನಾನು ಅವರನ್ನು ದೇವರು ಅಂತ ತಿಳ್ಕೊಳ್ಳಿಲ್ಲ. ಒಂದು ಸಲ ಹೀಗೆ ಮಂಗಳೂರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಆ ಬಸ್ಸಲ್ಲಿ ಬಾಬನ ಫೋಟೋ ಇತ್ತು. ನಾನು ನೋಡಬೇಕು ಅಂತಲ್ಲ, ಅಕಸ್ಮಾತಾಗಿ ಹೀಗೆ ನೋಡಿದೆ. ನೋಡುವಾಗ ನನಗೆ ಏನೋ ಒಂದು ಆದಾಗೆ ಆಯಿತು. ಹಾಗೆ ಮತ್ತೊಮ್ಮೆ ನೋಡಿದೆ. ಮತ್ತೊಮ್ಮೆ ನೋಡುವಾಗ ನನಗೆ ನಿಜವಾಗಿಯೂ ಬಾಬಾ ಬಂದ ಹಾಗೆ ಅನಿಸಿತು. ಅದರ ನಂತರ ನಾನು ಒಂದು ಬಾಬನನ್ನು ನಂಬ್ತೇನೆ. ಮತ್ತು ಶಂಕರಾಪುರದ ಬಗ್ಗೆ ಅಂದರೆ, ನಾವು ಈಗ ಆ ದೇವರು ಈ ದೇವರು ಅಲ್ಲಿಗೆ ಹೋಗ್ತೇವೆ ಇಲ್ಲಿಗೆ ಹೋಗ್ತೇವೆ ಅಂತ ಹೇಳ್ತೇವೆ, ಆದರೆ ಎಲ್ಲ ಅಲ್ಲಿ ಒಂದು ಸ್ಥಳ ಮಹಿಮೆ ಅಂತ ಇರ್ತದೆ. ಶಂಕರಾಪುರದಲ್ಲಿ ಕೂಡ ಹಾಗೆ. ಅಲ್ಲಿಯ ಸ್ವಾಮೀಜಿ ಕೂಡ ಒಂದು ಒಳ್ಳೆಯ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಹಾಗೆಯೇ ಬಾಬಾನು ಕೂಡ ಹಾಗೆ. ಏನಾದರೂ ಒಂದು ಕಷ್ಟ ಹೇಳಿಕೊಂಡ್ರೆ ಆಗ್ತದೆ. ಅಂದರೆ ನಾನು ಎಲ್ಲರೂ ಕಿವಿಯಲ್ಲಿ ಹೋಗಿ ಹೇಳ್ತಾರೆ. ಅದೇ ರೀತಿ ನನಗೇನು ತುಂಬ ಹುಷಾರಿರಲಿಲ್ಲ. ಆಗ ಒಂದು ಸಲ ಹೋದಾಗ ಹೇಳಿದೆ. ಅದರ ನಂತರ ನನಗೆ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದೇನೆ. ದೇವರ ದಯದಲ್ಲಿ ಸ್ವಲ್ಪ ಚೆನ್ನಾಗಿದ್ದೇನೆ ಅಂತ ಹೇಳ್ಬೋದು. ಹಾಗೆ ಈಗ ಉದಾಹರಣೆಗೆ ನಾವು ಎಷ್ಟೋ ಸಲ ಈಗ ಒಂದು ದೇವರ ಬಗ್ಗೆ ನಂಬಿಕೆ ಒಬ್ಬೊಬ್ಬರಿಗೆ ಇರ್ತದೆ, ಒಬ್ಬೊಬ್ಬರಿಗೆ ಇರುವುದಿಲ್ಲ. ಹಾಗೆ ನಾವು ಈಗ ಎಲ್ಲಿಗಾದ್ರೂ ಹೋಗಲಿಕ್ಕೆ ಅಂತ ಹೋಗ್ತೇವೆ, ಬಸ್ಸಲ್ಲಿ ಹೋಗಲಿ ಅಥವಾ ಆಟೋದಲ್ಲಿ ಹೋಗಲಿ, ಎಲ್ಲಿಗಾದರೂ ಹೋಗಲಿಕ್ಕೆ ಅಂತ ಹೋಗಿ ರೋಡಲ್ಲಿ ನಿಂತಿರ್ತೇವೆ. ನಿಂತು ಸುಸ್ತಾದಾಗ ನಾವು ಹೇಳ್ತೇವೆ, ಸ್ವಾಮಿ ದೇವರೇ ಒಂದು ಸಲ ಬಂದರೆ ಸಾಕಪ್ಪ ಅಂತ ಹೇಳ್ತೇವೆ. ಹಾಗಾದರೆ ದೇವರಿದ್ದಾರೆ. ಹಾಗೆ ನಾವು ಎಲ್ಲಿಗಾದರೂ ಒಂದು ಗಾಡಿಯಲ್ಲಿ ಹೋಗ್ತೇವೆ, ಕತ್ತಲೆ ಹೊತ್ತಿಗೆ ಹೋಗ್ತೇವೆ, ಅಥವಾ ರಾತ್ರಿ ಆಗ್ತದೆ ಬರುವಾಗ ಗಾಡಿ ಏನಾದರೂ ಕೈ ಕೊಡ್ತು, ಆಗ ಏನು ಮಾಡ್ತೇವೆ ನಾವು? ಆಗಲೂ ಅದೇ ಹೇಳ್ತೇವೆ, ಏನು ಸ್ವಾಮಿ ದೇವರೇ ಇದೊಂದು ಸರಿ ಹೋದರೆ ಸಾಕಪ್ಪ ಅಂತ, ಯಾರಾದರೂ ಬಂದು ಒಂದು ಹೆಲ್ಪ್ ಮಾಡಿದರೆ ಸಾಕಪ್ಪ ದೇವರ ದಯದಲ್ಲಿ ಅಂತ ಹೇಳ್ತೇವೆ. ಹಾಗೆ ದೇವರು ಇದ್ದಾನೆ ಅಂದರೆ ನಮ್ಮ ಮನಸ್ಸಲ್ಲೇ ಇದ್ದಾನೆ, ನಾವು ನಂಬ್ಕೊಳ್ಬೇಕು. ಒಬ್ಬೊಬ್ಬರು ದೇವರು, ಈಗ ಇಂಗ್ಲೀಷ್ನವರಾಗಲಿ ಕನ್ನಡದವರಾಗಲಿ ಅಥವಾ ತುಳುವಿನವರಾಗಲಿ ಯಾವುದೇ ಭಾಷೆಯವರಾಗಲಿ ದೇವರ ಒಂದು ಹೆಸರನ್ನು ತೆಗೆಯದಿದ್ದವರು ಭಾರಿ ಕಡಿಮೆ. ಹಾಗೆ ಒಂದೊಂದು ದೇವಸ್ಥಾನದ್ದು ಒಂದೊಂದು ಪ್ರತೀತಿ ಇದೆ. ಆ ದೇವಸ್ಥಾನದ ಪ್ರತೀತಿಯನ್ನು ನಾನು ಹೇಳೋದಿಲ್ಲ ಇವತ್ತು. ದೇವರ ಬಗ್ಗೆ ಕೇಳಿದ್ದಕ್ಕೆ ಹೇಳೋದು. ಅಮ್ಮ ನೀವು ಹೋಗಿದ್ದೀರಾ, ನೀವು ನಂಬ್ತೀರಾ ಅಂತ ಕೇಳಿದ್ದಕ್ಕೆ ಹೇಳೋದು. ಹೆಸರು ಹೇಳೋದಿಲ್ಲ. ನಾನು ಹೋಗಿದ್ದೇನೆ. ನಾನು ಅದೇ ಹೇಳಿದ್ದಲ್ಲ, ಬಸ್ಸಲ್ಲಿ ಹೋಗುವಾಗ ಆ ರೀತಿ ಆಯಿತು ಅಂತ. ಅದರ ನಂತರ ಶಂಕರಾಪುರಕ್ಕೆ ಹೋದೆ. ಅದರ ನಂತರ ದೇವರ ಹತ್ರ ಕೇಳಿದೆ. ನನಗೆ ಸ್ವಲ್ಪ ಆರೋಗ್ಯ ಎಲ್ಲ ಸರಿ ಇರಲಿಲ್ಲ, ಹಾಗೆ ಕೇಳಿದೆ. ಈಗ ಸ್ವಲ್ಪ ಚೆನ್ನಾಗಿ ದೇವರ ದಯದಲ್ಲಿ ಸ್ವಲ್ಪ ಚೆನ್ನಾಗಿದೆ. ಹಾಗೆ ಇನ್ನು ಮುಂದೆ ಕೂಡ ಹೋಗಿ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಹಾಗೆ ನಾವು ಯಾವಾಗಲೂ ದೇವರನ್ನು ಬಿಟ್ಟು ನಮಗೆ ಬದುಕಲಿಕ್ಕಾಗೋದಿಲ್ಲ. ಮನುಷ್ಯರಿಗೆ ಹಾಗೆ ಅಂತೆ, ದೇವರ ಒಂದು ದಯೆ ಇಲ್ಲದಿದ್ದರೆ
ಹೇಳ್ತಾರಲ್ಲ, ಒಂದು ಹುಲ್ಲು ಕಡ್ಡಿನೂ ಅಲುಗಾಡುವುದಿಲ್ಲ ಅಂತ, ಅದೇ ರೀತಿ ಹಾಗೆ ದೇವರ ದಯೆ ಇಲ್ಲದೆ ಯಾವುದೂ ಆಗುವುದಿಲ್ಲ. ಹಾಗೆ ಈಗ ಒಂದು ನಾವು ಹೇಳ್ತೇವೆ ದೇವರು ಎಲ್ಲಿದ್ದಾನೆ ಅಂತ. ದೇವರು ನಮ್ಮ ಮನಸ್ಸಲ್ಲೇ ಇದ್ದಾನೆ. ದೇವರನ್ನು ನಾವು ರೂಪ ನಾವೇ ಕೊಡೋದು. ಶಂಕರಾಪುರದ ಬಾಬಾ ಆಗಲಿ ಅಥವಾ ಕಾರ್ಕಳದ ಬಾಬಾ ಆಗಲಿ, ಎಲ್ಲಿದ್ದಾದರೂ ಆಗಲಿ, ಅಲ್ಲದಿದ್ದರೆ ಶಿರಡಿದ್ದು ಆಗಲಿ, ಶಿರಡಿಯಲ್ಲಿ ಹಾಗೆ ಒಂದು ಹೋಗಬೇಕು ಅಂತ ಮನಸ್ಸಿದ್ದರೆ ದೇವರು ಯಾವ ರೀತಿಯಲ್ಲಿ ಆದರೂ ಕರ್ಕೊಳ್ತಾನಂತೆ. ಅದು ನಾನು ಕೇಳ್ಕೊಳ್ಳಿಲ್ಲ, ಆದರೂ ಒಂದು ಮನಸ್ಸುಂಟು ನನಗೆ, ಒಂದು ಕೇಳಬೇಕು ಒಂದು ಸಲ, ಶಿರಡಿಗೆ ಹೋಗಬೇಕು, ಬಾಬಾನನ್ನು ನೋಡಬೇಕು ಅನ್ನೋ ಒಂದು ಮನಸ್ಸುಂಟು. ಆದರೆ ನೋಡುವ ದೇವರು ಯಾವಾಗ ಇದು ಒಂದು ಮನಸ್ಸು ಕೊಡ್ತಾರೆ, ಹಾಗೆ ಯಾವಾಗ ನಮ್ಮನ್ನು ಕರ್ಕೊಳ್ತಾರೆ. ಎಲ್ಲದಕ್ಕೂ ಒಂದು ಯೋಗ ಬೇಕಂತೆ. ಹಾಗೆ ದೇವರ ಹತ್ರ ಒಂದು ಮಾತಾಡೋದಾಗಲಿ ಅಥವಾ ದೇವರನ್ನು ನೋಡೋದಾಗಲಿ ಯಾವುದಕ್ಕೂ ಒಂದು ಯೋಗ ಬೇಕು. ಹಾಗೆ ಆ ಯೋಗಗಳೆಲ್ಲ ಯಾವಾಗ ಬರ್ತದೆ ಅಂತ ನೋಡುವ. ಹಾಗೆ ನಮ್ಮ ರೋಗ ಮುಕ್ತವಾಗಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ದೇವರು ನಡೆಸ್ಕೊಂಡು ಹೋಗಲಿ. ಹಾಗೆ ಕೇಳಿದವರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಅವರು ಕೇಳಿದ್ದಕ್ಕೆ ನಾನು ಇಷ್ಟು ಹೇಳಲಿಕ್ಕಾಯಿತು. ಈಗ ಬಾಬಾ ಆಗಲಿ ಅಥವಾ ಇನ್ನೊಂದು ದೇವರಾಗಲಿ, ನೀವು ಯಾವ ದೇವರನ್ನು ನಂಬ್ತಿರೋ, ಅಂದರೆ ನಿಮ್ಮದು ಕುಲದೇವರು ಇರಬಹುದು ಅಥವಾ ಬೇರೆ ಯಾವುದಾದ್ರೂ ಆಗಲಿ, ಒಬ್ಬರಿಗೆ ಒಂದು ಮನಸ್ಸಲ್ಲಿ ಇಂಥ ದೇವರು ಅಂತ ಹುಟ್ಟಿಕೊಳ್ತಾರೆ. ಹಾಗೆ ಅವರ ಒಂದು ಮನಸ್ಸಲ್ಲಿ ಹುಟ್ಟಿದ ದೇವರನ್ನು ನಾವು ತುಂಬ ಪ್ರಾರ್ಥನೆಯಿಂದ ಭಕ್ತಿಯಿಂದ ನಂಬಿದರೆ ಅವರು ನಮ್ಮನ್ನು ಕೈ ಬಿಡೋದಿಲ್ಲ. ಹಾಗೆ ಎಲ್ಲ ದೇವರು ಒಂದೇ, ಆದಿಶಕ್ತಿ ಅನ್ನೋದು ಒಂದೇ. ಹಾಗೆ ಪುರುಷರಲ್ಲಿ ಬೇರೆ ಬೇರೆ ನಾಮ ಹಲವು, ರೂಪ ಹಲವು, ಆದರೆ ಶಕ್ತಿ ಒಂದೇ. ಹಾಗೆ ಹೇಳ್ತಾ ನಾನು ಮಾತಾಡಿದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇರ್ಬೋದು. ಯಾಕಂದರೆ ಎಲ್ಲರಿಗೂ ಎಲ್ಲ ಗೊತ್ತಿರೋದಿಲ್ಲ, ನನಗೇನು ಹಾಗೆ ಸ್ವಲ್ಪ ಗೊತ್ತಿದ್ದದನ್ನ ನೀವು ಕೇಳಿದ್ರಿಂದ ನಾನು ಹೇಳ್ತಾ ಇದ್ದೇನೆ. ಶಂಕರಾಪುರದ ಬಾಬನಿಗೆ ವಂದಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಏನಾದರೂ ತಪ್ಪಿದರೆ ನನ್ನನ್ನು ನೀವು ನೋಡುವ ವೀಕ್ಷಕರು ಕ್ಷಮಿಸಿ, ತಪ್ಪಿದ್ದಲ್ಲಿ ಕ್ಷಮಿಸಿ, ನನಗೆ ಒಳ್ಳೆಯ ಒಂದು ಏನಾದರೂ ಇದ್ದರೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯರಾಕ್ಸ್ ಬೆದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಒಳ್ಳೆ ವಿಡಿಯೋ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದು ಕಮೆಂಟ್ ಹಾಕಿದವರಿಗೆ ನಮಸ್ಕಾರವನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಬಾಯ್.